ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಚ್ಐವಿ ಸೋಂಕಿತರು ಹಾಗೂ ಬಾಧಿತರಿಗೆ ಸಂಬಂಧಿಸಿ ಹಲವಾರು ರೀತಿಯ ತಪಾಸಣೆ, ಚಿಕಿತ್ಸೆ ಹಾಗೂ ಜಾಗೃತಿಯ ಪರಿಣಾಮವಾಗಿ ಎಚ್ಐವಿ ಪಾಸಿಟಿವ್ ಪ್ರಮಾಣದಲ್ಲಿ ಇಳಿಮುಖವಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯರಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, 90ರ ದಶಕದಲ್ಲಿ ತೀವ್ರ ಆತಂಕ ಹಾಗೂ ಗಂಭೀರತೆಯ ರೂಪ ಪಡೆದಿದ್ದ ಏಡ್ಸ್ ಮಾರಕ ರೋಗ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಕರ್ನಾಟಕದಲ್ಲಿ ನಿಯಂತ್ರಣದಲ್ಲಿರುವುದು ಅಂಕಿ ಅಂಶಗಳಿಂದ ವ್ಯಕ್ತವಾಗ್ತಾ ಇದೆ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆ ಎಚ್ಐವಿ ಪಾಸಿಟಿವ್ ಪ್ರಕರಣಗಳಿಗೆ ಸಂಬಂಧಿಸಿ ಇನ್ನೂ ರೆಡ್ ಲೈನ್ನಲ್ಲೇ ಇದೆಯಾದರೂ ವರ್ಷಗಳಿಂದೀಚೆಗೆ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಮುಖವಾಗುತ್ತಿದೆ. ವಿಶ್ವ ಏಡ್ಸ್ ದಿನದ ಅಂಗವಾಗಿ ಡಿಸೆಂಬರ್ 1ರಂದು ದೇರಳಕಟ್ಟೆಯ ಎನಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಹಲವಾರು ರಾಜ್ಯಗಳಲ್ಲಿ ಒಂದು ಕೆಂಪು ಪಟ್ಟಿಯಲ್ಲಿರುವಂತಹ ರಾಜ್ಯ ಅನ್ನುವಂಥದ್ದು ನಮ್ಗೆ ಗೊತ್ತಿದ್ದ ಹಾಗೆ ಕರ್ನಾಟಕ, ನಮ್ಮ ಸುತ್ತಲೂ ಇರುವಂತಹ ಕೆಲವು ರಾಜ್ಯಗಳು ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಈಗಿನ ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇವೆಲ್ಲವೂ ಕೂಡ ಕೆಂಪು ಪಟ್ಟಿಯಲ್ಲಿರುವಂತಹ ರಾಜ್ಯಗಳು. ಕೆಂಪು ಪಟ್ಟಿ ಅಂತ ಹೇಳಿದ್ರೆ ಅಂಕೆ ಸಂಖ್ಯೆಯ ಪ್ರಕಾರದಲ್ಲಿ ಸ್ವಲ್ಪ ಮಟ್ಟಿನ ಸಂಖ್ಯೆ ಜಾಸ್ತಿ ಇರುವುದನ್ನು ಕೆಂಪು ಪಟ್ಟಿಗೆ ಸೇರಿಸಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ತೀವ್ರತರವಾದಂತಹ ಅರಿವು ಮೂಡಿಸಿ ಈ ಒಂದು ಸೋಂಕನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿರ್ತದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಬಹರುದ್ದೀನ್, ಡಾಕ್ಟರ್ ರತ್, ಮಹೇಶ್ ಉಪಸ್ಥಿತರಿದ್ದರು.